ಮುಂಗಾರು ಮಳೆ ಆರಂಭವಾಗ್ತಾ ಇದ್ದಂತೆ ಕರಾವಳಿ ವಿವಿಧ ಭಾಗಗಳ ಹೊಳೆ, ತೊರೆ ಹಾಗೂ ಸಿಹಿ ನೀರಿನ ಜಲಮೂಲಗಳಲ್ಲಿ ಸಾಂಪ್ರದಾಯಿಕ ಮೀನು ಬೇಟೆ ಚಟುವಟಿಕೆಗಳು ಮತ್ತೆ ಚುರುಕುಗೊಂಡಿದೆ. ಗ್ರಾಮೀಣ ಪ್ರದೇಶಗಳ ಮೀನುಗಾರರು ಹಾಗೂ ಮೀನು ಪ್ರಿಯರು ಉಬಾರ್ ಸೇರಿದಂತೆ ವಿವಿಧ ಸಾಂಪ್ರದಾಯಿಕ ವಿಧಾನಗಳ ಮೂಲಕ ಮೀನು ಹಿಡಿಯುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದರೆ ಈ ಬಾರಿ ಮಳೆಯ ಪ್ರಮಾಣ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲದ ಕಾರಣ ಹೊಳೆ, ತೊರೆಗಳಲ್ಲಿ ನೀರಿನ ಹರಿವು ಕಡಿಮೆಯಾಗಿದ್ದು ಮೀನುಗಳ ಲಭ್ಯತೆಯೂ ಕಡಿಮೆಯಾಗಿದೆ. ಇದರಿಂದ ಉತ್ತಮ ಪ್ರಮಾಣದಲ್ಲಿ ಮೀನು ದೊರೆಯುವ ನಿರೀಕ್ಷೆಯಲ್ಲಿದ್ದ ಮೀನು ಪ್ರಿಯರಿಗೆ ನಿರಾಸೆಯಾಗಿದೆ. ಇದರ ನಡುವೆಯೇ ಕೆಲವೆಡೆ ಮೀನುಗಾರರಿಗೆ ಉತ್ತಮ ಗಾತ್ರದ ಮೀನುಗಳು ಬಲೆಗೆ ಬೀಳ್ತಾ ಇವೆ. ಉಬಾರ್ ಮೀನು ಬೇಟೆ ವೇಳೆ ಬೃಹತ್ ಗಾತ್ರದ ಮುಗುಡು ಮೀನು ಸಿಕ್ಕಿರುವುದು ಸ್ಥಳೀಯರ ಗಮನ ಸೆಳೆದಿದೆ. ಮೀನುಗಾರರು ಹಿಡಿದ ಈ ಅಪರೂಪ ಗಾತ್ರದ ಮುಗುಡು ಮೀನನ್ನ ನೋಡಲು ಸ್ಥಳೀಯರು ಆಗಮಿಸಿ ಕುತೂಹಲ ವ್ಯಕ್ತಪಡಿಸಿದ್ರು. ಮಳೆ ಪ್ರಮಾಣ ಹೆಚ್ಚಾದರೆ ಮುಂದಿನ ದಿನಗಳಲ್ಲಿ ಹೊಳೆ ಹಾಗೂ ತೊರೆಗಳಲ್ಲಿ ಮೀನುಗಳ ಸಂಚಾರ ಹೆಚ್ಚಾಗಿ ಸಾಂಪ್ರದಾಯಿಕ ಮೀನು ಬೇಟೆಗೆ ಮತ್ತಷ್ಟು ಉತ್ತೇಜನ ದೊರೆಯುವ ನಿರೀಕ್ಷೆ ಇದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಎತ್ತರದಿಂದ ಮೊದಲ ಮಳೆಯ ನೀರು ಹರಿದು ಬಂದಾಗ ತನ್ನೊಂದಿಗೆ ಕಾಡಿನ ಮಣ್ಣು, ಕೊಳೆತ ತ್ಯಾಜ್ಯದ ಎಲೆ, ಸತ್ತ ಪ್ರಾಣಿಗಳು ಇತ್ಯಾದಿಗಳನ್ನೆಲ್ಲ ಕೊಚ್ಚಿಕೊಂಡು ಬರ್ತದೆ. ಅದೇ ಮೀನುಗಳಿಗೆ ಆಹಾರವಾಗಿರ್ತದೆ. ಅದರ ಪರಿಮಳವನ್ನ ಬೆನ್ನು ಹಿಡಿದು ನೀರಿನಲ್ಲಿ ಹಿಮ್ಮುಖವಾಗಿ ಓಡುವ ಮೀನುಗಳೇ ಬೇಟೆಗಾರನ ಕತ್ತಿಗೆ ಬಲಿಯಾಗ್ತವೆ. ಉದ್ಯಾವರ ಕುತ್ಪಾಡಿ ಗದ್ದೆಯಲ್ಲಿ ಸಿಕ್ಕ ಭಾರಿ ಗಾತ್ರದ ಮುಗುಡು ಮೀನು ಕಂಡು ಮನೆ ಮಂದಿ ಖುಷಿ ಪಟ್ಟಿದ್ದಾರೆ. ತಿತ್ವಾಡ ಅಂಚತ್ತೆ ಉಲ್ಟಾ ಅಂಚ ಬನ್ನಿ ಕೂಡ Pencapar, aja pencapar. Budle. Uru talaji.